ಎಸ್ ನಾನು ಮೊನ್ನೆ ಲೈವಿಗೆ ಬಂದಾಗ ಹೇಳಿದ್ದೆ ಇವತ್ತು ನನ್ನ ಇಂಟರ್ವ್ಯೂ ಬರ್ತಾ ಇದೆ ಅಭಿಮತ ಟಿವಿಯಲ್ಲಿ ಅಂತ. ಬಟ್ ಇವತ್ತಲ್ಲ ಆಯ್ತಾ, ಅದು ನಾನು ಹೇಳಿದ್ದೆ ಯೂಟ್ಯೂಬ್ ಇದು ಕೂಡ ಸೆಲೆಬ್ರೇಷನ್ ಉಂಟು ಅಂತ ಹೇಳಿದ್ದೆ ಅಲ್ವಾ. ಬಟ್ ಯೂಟ್ಯೂಬ್ ಇದು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ನನ್ನ ಮಗಳಿಗೆ ಚಿವುಟು ಅವಳು ಬಂದಿದ್ದಾಳೆ ನೋಡಿ. ಹಾಯ್ ಮಾಡು. ನಿನ್ನನ್ನು ಗುರುತಿಸಿದ ಹೇಗೆ ಗೊತ್ತುಂಟಾ, ಮಗುವಿಗೆ ಚಿವುಟ್ತಾಳಲ್ಲ ಅವಳ ಅಂತ. ಬಿಟ್ಟು ಮಾಡ್ಲಿ, ಅದು ನೀನೇ ಕಲಿಸಿ ಕೊಟ್ಟದಲ್ಲ. ಹೆಲೋ ಗೈಸ್, ನಾವೀಗ ಹೋಗುದು ಗೈಸ್. ಲಾಗ್ ಮಾಡಿ ಅಂತ ನನ್ನ ತಂಗಿ ಜೊತೆ ಕೊಟ್ಟದ್ದು, ಅವಳು ಚಂದ ಲಾಗ್ ಮಾಡಿದ್ದಾಳೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಒಂದು ವಿಚಾರವನ್ನು ಹೇಳುವ ಅಂತ ಇತ್ತು, ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಏನಪ್ಪ ಅಂತ ಹೇಳಿದರೆ, ನಾನು ಮೊನ್ನೆ ಹೇಳಿದ್ದೆ ಅಲ್ವಾ ನನ್ನ ಇಂಟರ್ವ್ಯೂ ಇವತ್ತು ಬರ್ತಾ ಇದೆ ಅಂತ. ಅಂದರೆ ಇವತ್ತು ಶನಿವಾರ ಇದು ವ್ಲಾಗ್ ಮಾಡ್ತಿರೋದು ಕೂಡ ನವೆಂಬರ್ 2ನೇ ತಾರೀಕು. ಸೊ ಇದರ ಬಗ್ಗೆ ಅಪ್ಡೇಟ್ ಇದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್ ನಾನು ಮೊನ್ನೆ ಲೈವಿಗೆ ಬಂದಾಗ ಹೇಳಿದ್ದೆ ಇವತ್ತು ನನ್ನ ಇಂಟರ್ವ್ಯೂ ಬರ್ತಾ ಇದೆ ಅಭಿಮತ ಟಿವಿಯಲ್ಲಿ ಅಂತ. ಬಟ್ ಇವತ್ತಲ್ಲ ಆಯಿತಾ, ಅದು ಲಾಸ್ಟ್ ಟೈಮ್ನವ್ರದ್ದೇ ಒಂದು ಪೆಂಡಿಂಗ್ ಉಂಟಂತೆ. ಅಂದರೆ ಎಪಿಸೋಡು ಅವ್ರದ್ದು ಇನ್ನೊಂದು ಎಪಿಸೋಡ್ ಇದೆ ಅಂತೆ. ಸೊ ಹಾಗಾಗಿ ಇವತ್ತು ಅದು ಟೆಲಿಕಾಸ್ಟ್ ಆಗ್ತಾ ಇದೆ. ಆ್ಯಂಡ್ ನಂದು ನೆಕ್ಸ್ಟ್ ಸ್ಯಾಟರ್ಡೆ ಅಂದರೆ ನವೆಂಬರ್ ಎಷ್ಟು ತಾರೀಕು ಆಗುತ್ತಪ್ಪ, 9-10 ಏನು. ಸೊ ಆವತ್ತು ಫುಲ್ ಬಚ್ಚಿ ಹೋಯ್ತು ನೋಡಿ. ಸೊ ನವೆಂಬರ್ 9-10 ನೆಕ್ಸ್ಟ್ ಸ್ಯಾಟರ್ಡೆ, ಟೋಟಲಿ ನೆಕ್ಸ್ಟ್ ಸ್ಯಾಟರ್ಡೆ ಆ ಒಂದು ಇಂಟರ್ವ್ಯೂ ಹೋಗ್ತಾ ಇದೆ. ನಾನು ಲಿಂಕ್ ಎಲ್ಲ ಹಾಕ್ತೇನೆ, ಮತ್ತೆಂತ ಅದರ ಪ್ರೋಮೋದೆಲ್ಲ ಕಳಿಸ್ತೇನೆ ನಿಮಗೆ ಕೂಡ. ಆ್ಯಂಡ್ ಇದನ್ನು ಹೇಳಬೇಕಿತ್ತು. ಮತ್ತು ಇವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಇದೆ. ನಾನು ಹೇಳಿದ್ದೆ ಯೂಟ್ಯೂಬ್ ಇದು ಕೂಡ ಸೆಲೆಬ್ರೇಷನ್ ಉಂಟು ಅಂತ ಹೇಳಿದ್ದೆ ಅಲ್ವಾ. ಬಟ್ ಯೂಟ್ಯೂಬ್ ಇದು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ ಪ್ಲ್ಯಾನಿಂಗ್ಸ್ ಎಲ್ಲ ಚೇಂಜ್ ಆಯಿತು. ಸೊ ಹಾಗಾಗಿ ವೆರಿ ಸೂನು ಯೂಟ್ಯೂಬ್ ಸೆಲೆಬ್ರೇಷನ್ ಇದೆ. ಇವತ್ತು ಮಾತ್ರ ದೀಪಾವಳಿ ಸೆಲೆಬ್ರೇಷನ್ ಮಾತ್ರ. ನಾನು ಕೆಲವರನ್ನೆಲ್ಲ ಕರೆದಿದ್ದವರಿಗೆ ಹೇಳಿದೆ ಯೂಟ್ಯೂಬ್ ಇದು ಸೆಲೆಬ್ರೇಷನ್ ಇಲ್ಲ ಅಂತ. ಸಡನ್ನಾಗಿ ಕ್ಯಾನ್ಸಲ್ ಆಯ್ತು ಅದು. ಸೊ ಕ್ಯಾನ್ಸಲ್ ಮಾಡಲೇಬೇಕಾಯಿತು ಹಾಗಾಗಿ. ಆ್ಯಂಡ್ ದೀಪಾವಳಿ ಸೆಲೆಬ್ರೇಷನ್ ಇವತ್ತು ಮಾಡ್ತಾ ಇದ್ದಾವೆ. ಫ್ಯಾಮಿಲಿಯೆಲ್ಲ ಚಿಕ್ಕಮ್ಮನವರೆಲ್ಲ ಇದ್ದಾರೆ. ಸೊ ನಾವೇ ಯಾವಾಗಲೂ ಇರುವಾಗೆ ಚಿಕ್ಕಮ್ಮನವರು ಇರ್ತಾರೆ, ಮತ್ತು ಸಚಿನ್ನ ಮನೆಯವರು. ಸೊ ಇಷ್ಟೇ. ಮತ್ತು ಅನಂತಾಡಿಯವರು ಇದ್ದಾರೆ, ಗೊತ್ತಿಲ್ಲ ಅಜ್ಜಿಯವರು. ಸೊ ಇಷ್ಟು ಜನ ಸೇರಿ ಇವತ್ತು ದೀಪಾವಳಿ ಸೆಲೆಬ್ರೇಷನ್ ನೋಡುವ ಹೇಗಿರುತ್ತೆ ಅಂತ. ಲಾಸ್ಟ್ ಟೈಮ್ ದೀಪಾವಳಿದು ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಇತ್ತು. ಬಟ್ ಜಾಸ್ತಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಲಾಸ್ಟ್ ಟೈಮ್. ಯಾಕಂತ ಹೇಳಿದರೆ ನಾನು ಡೈಲಿ ವ್ಲಾಗ್ ಮಾಡ್ತಾ ಇರಲಿಲ್ಲ. ಮತ್ತು ನನ್ನ ಹಸ್ಬೆಂಡ್ ಇದ್ದಾರಲ್ವ, ಅವರು ಕಾಲಿನಡಿಗೆ ಪಟಾಕಿ ಬಿಡ್ತಾರೆ. ಸೊ ಹಾಗಾಗಿ ಅವರ ಹತ್ರ ಹೋಗ್ಲಿಕ್ಕೂ ಕೂಡ ಭಯ. ಹಾಗಾಗಿ ಪಟಾಕಿತ್ತು ಲಾಸ್ಟ್ ಟೈಮ್ ನಾನು ಅಷ್ಟು ಮಾಡಲಿಲ್ಲ. ಇವತ್ತು ಮಾತ್ರ ಎಲ್ಲ ಕವರ್ ಮಾಡಬೇಕು ಅಂತಿದ್ದೇನೆ. ಅದು ನಾಳೆ ಹೋಗ್ಬೋದು ವ್ಲಾಗ್, ಇವತ್ತಿನ ವ್ಲಾಗಲ್ಲಿ ಇರಲಿಕ್ಕಿಲ್ಲ. ಸೊ ನಾಳೆ ಹೋಗ್ಬೋದು. ಸೊ ಸದ್ಯಕ್ಕೆ ಈಗ ಚಿಕ್ಕಮ್ಮನವರೆಲ್ಲ ಮನೆಗೆ ಬಂದಿದ್ದಾರೆ. ಸೊ ಬನ್ನಿ ಅವರನ್ನು ತೋರಿಸ್ತೇನೆ. ಎಸ್, ಇನ್ನೊಂದು ಅಪ್ಡೇಟ್ ಇತ್ತು. ಏನಂತ ಹೇಳಿದರೆ, ಆಯಿಲ್ ನಾನು ಹೇಳಿದ್ದಲ್ಲ ಸೋಲ್ಡ್ ಔಟ್ ಆಗಿತ್ತು ಅಂತ. ಸೊ ಮತ್ತೆ ಆಯಿಲ್ ಅವೈಲೇಬಲ್ ಇದೆ. ಸೊ ಯಾರಿಗಾದರೂ ಬೇಕಿದ್ರೆ ಆರ್ಡ್ರ್ ಮಾಡಿ. ಅದು ಸ್ವಲ್ಪ ಲೇಟ್ ಆಯಿತು, ಯಾಕಂತ ಹೇಳಿದರೆ ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಉಂಟಲ್ವಾ, ಅದನ್ನು ತಮ್ಮ ಮೊನ್ನೆ ಎಲ್ಲ ತೆಗೆದು ಬಿಸಾಡಿದ್ದಾನೆ. ಅಂದರೆ ಹಾಗಲ್ಲ, ಅಂಗಳದಲ್ಲೆಲ್ಲ ಇತ್ತು. ಸೊ ಅಂಗಳ ಕ್ಲೀನ್ ಮಾಡುವಾಗ ಅದನ್ನೆಲ್ಲ ತೆಗೆದು ಬಿಸಾಡಿದ್ದಾನೆ. ಅವನಿಗೆ ಗೊತ್ತಿರಲಿಲ್ಲ ಅದು ಬೇಕು ಅಂತ, ಅಂದರೆ ಭೃಂಗರಾಜ ಎಲ್ಲ. ಸೊ ಹಾಗಾಗಿ ಅಮ್ಮ ಪಾಪ ಆ ಕಡೆ ಎಲ್ಲ ಹೋಗಿ ಎಲ್ಲೆಲ್ಲಿಂದ ಹುಡುಕಿಕೊಂಡು ಬಂದು ಫೈನಲಿ ಆಯಿಲ್ ಪ್ರಿಪೇರ್ ಮಾಡಿದ್ದಾರೆ. ಮತ್ತೊಂದೇನಂತ ಹೇಳಿದರೆ, ದೀಪಾವಳಿ ರಜೆ ಇತ್ತಲ್ವ. ಸೊ ಹಾಗಾಗಿ ಕಳಿಸ್ಲಿಕ್ಕೆ ಆಗಲಿಲ್ಲ. ಸೊ ಕೊರಿಯರ್ ಕೂಡ ರಜೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಕಳಿಸ್ಲಿಕ್ಕೆ ಆಗಲಿಲ್ಲ. ಇನ್ನೂ ಕಳಿಸ್ತೇನೆ. ಸೊ ಮಂಡೆಯಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಬೇಕಿದ್ದವರು ಮೊದಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಲಿಮಿಟೆಡ್ ಇರೋದಾಯ್ತಾ. ಅಂದರೆ ಒಮ್ಮೆಲೆ ನಾವು ಪ್ರಿಪೇರ್ ಮಾಡೋದಿಲ್ಲ, ನಾವು ಬುಕ್ ಆದಾಗೆ ಪ್ರಿಪೇರ್ ಮಾಡೋದು. ಅಂದರೆ ವೀಕ್ಲಿ ಪ್ರಿಪೇರ್ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ಈ ಸಲ 10 ಲೀಟರ್ ಇದೆ. ಈಗ ಅದು ಯಾವಾಗ ಬೇಗ ಸೋಲ್ಡ್ ಔಟ್ ಆಗ್ಬೋದು. ಅಂದರೆ ಒಂದು ಆಲ್ಮೋಸ್ಟ್ ಒಂದು 80 ಬಾಟಲ್ಸ್ ಇರ್ಬೋದು ಬಾಟಲ್. ಅದೀಗ ಒಂದು ಆಲ್ಮೋಸ್ಟ್ ಈಗ 20 ಬುಕ್ ಆಗಿದೆ. ಅವರಿಗೆ ಕಳಿಸಿ. ಮತ್ತು ನಿಮಗೆ ನೋಡಿ, ಯಾರಿಗೆಲ್ಲ ಬೇಕಿದ್ದರೆ ನನಗೆ ಮೊದಲೇ ಹೇಳಿ, ಮತ್ತು ಹೇಳಬೇಡಿ ನಮಗೆ ಬೇಗ ಸಿಗಲಿಲ್ಲ ಹಾಗೆ ಹೀಗೆ ಅಂತ. ಯಾಕಂತ ಹೇಳಿದರೆ ತುಂಬ ಜನ ತಗೊಳ್ತಾ ಇರೋದ್ರಿಂದ ಸೋಲ್ಡ್ ಔಟ್ ಆಗ್ತಾ ಉಂಟು, ಅಂದರೆ ಖಾಲಿ ಆಗ್ತಾ ಉಂಟು ಬೇಗ. ಸೊ ಹಾಗಾಗಿ ನೋಡುವ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ವಸಂತ್ಯಕ್ಕ ಫುಲ್ ಅಡಿಗೆಯಲ್ಲಿ ಬ್ಯುಸಿ ಇದ್ದಾರೆ. ಆಯ್ ಅನ್ಪ್ಲಲ್ತೆ ಆಯ್ ಮಾಡಿ ವಸಂತ್ಯಕ್ಕ. ನನ್ನ ಮಗಳಿಗೆ ಚಿವುಟು ಅವಳು ಬಂದಿದ್ದಾಳೆ ನೋಡಿ. ಹಾಯ್ ಮಾಡು. ನಿನ್ನನ್ನು ಗುರುತಿಸಿದ ಹೇಗೆ ಗೊತ್ತುಂಟಾ, ಮಗುವಿಗೆ ಚಿವುಟ್ತಾಳಲ್ಲ ಅವಳ ಅಂತ. ನೋಡಿ, ಇವಳ ಸಾಂಗಿಗೆ ಕಮೆಂಟ್ ಎಲ್ಲ ಬಂದಿದೆಯಾ? ನಿನ್ನ ಸಾಂಗಿಗೆ ಚಂದಾಗಿದೆ ಅಂತೆ ಸಾಂಗ್. 3 ಸಾಂಗ್ ಕೂಡ ಚಂದಾಗಿದೆ ಅಂತೆ. ಥ್ಯಾಂಕ್ ಯು ಹೇಳು.
ಇನ್ನೊಂದು ಸಾಂಗ್ ಹೇಳ್ತೀಯಾ? ಫಿಲ್ಮ್ ಸಾಂಗ್ ಹೇಳು ಒಂದು. ನೋಡಿ ನನ್ನ ಮಗಳನ್ನ ಕೂಗಿಸ್ತಿದ್ದಾಳೆ. ಇಲ್ಲ ಆಯ್ತಾ ಹಾ ಅಕ್ಕ ನೋಡು ನೋಡು, ಕೂಗ್ತಿದ್ದಾಳೆ. ಪಾಪವ, ನೀ ಎಂತದ ಇವಳು ಬರುದೇ ಕೂಗಿಸ್ಲಿಕ್ಕೆ, ಆಯ್ತಾ? ಕೂಗಿಸ್ಲಿಕ್ಕೆ ಬರುದು ಇವಳು. ಓ ಅಲ್ಲಿ ರಡ್ಡು ಮಾಡ್ಲೆ ಮಗ, ಅಲ್ಪರ್ದು ರಡ್ಡು ಬಿಟ್ಟು ಮಾಡ್ಲೆ. ಅವಳಲ್ಲಿ ಚುಂಟದ್ ನೋಡಿ, ಅದು ಗೊತ್ತಿಲ್ಲ ಯಾರಿಗೆ. ಅದು ನೀನೆ ಕಲಿಸಿ ಕೊಟ್ಟದಲ್ಲ. ಓ ನೋಡಿ ಅವಳು ಚಿನ್ನು. ಓ ನಾಯಿಗೆ ಊಟ ಎಲ್ಲ ಹಾಕ್ತಿದ್ದಾಳೆ. ನಾಯಿಗೆಲ್ಲ ಊಟ ಹಾಕ್ಬೇಕು, ಗೊತ್ತಾಯ್ತಾ? ಆಯ್ತು ಮತ್ತೆ. ಓ ಹೆಲೋ ಗೈಸ್, ನಾವೀಗ ಹೋಗುದು ಪೇಟೆಗೆ. ಈ ಜೋಡು ಮಾಡುವನ ಈ ಪಾಡು ಹೊಡ್ಸಿ, ಈ ಪಾಡು ಜತ ಆಯ್ತಾ? ನಿನ್ನ ಪರತ್ತು ಜೋಡಿಜ್ಜ. ನಾವೀಗ ಬೈಲಿಗೆ ಹೋಗ್ತಿದ್ದೇವೆ ಗೈಸ್. ನಾವೀಗ ಕೇಪುಳು ತರ್ಲಿಕ್ಕೆ ಹೋಗ್ತಿದ್ದೇವೆ. ಹೋಗುವ ಬಲದೆ ಲಾಗಿ ಹಾರು. ಕಿವಿಯೊಳಗೆ ನೀರು ಹೋಗಿದೆ ಅಂತೆ. ಹೇಗೆ ಸತ್ಯ? ಇವತ್ತು ಮನೆಯಲ್ಲಿ ಬಜಿಲ್ ಹಾಕ್ಲಿಕ್ಕೆ ಉಂಟು ಗೈಸ್. ಹಾಗೆ ನಾವೀಗ ಕೇಪುಳು ಹೂ ತರ್ಲಿಕ್ಕೆ ಹೋಗ್ತಿದ್ದೇವೆ. ದುಂಬಿ ನೋಡಿ ಗೈಸ್, ದುಂಬಿ ದೊಡ್ಡ ನೀರೇ ಇಜ್ಜದಿತ್ತೆ. ರೈಲು ಬರೋ ಒಂದುಂಟು. ಸ್ವಲ್ಪ ಉಂಡು ಅಲ್ಪ ಇಪ್ಪುಂಡು. ನೋಡಿ ಗೈಸ್, ಕೇಪುಳು ಅಲ್ಪಲ್ಲುಂಡು ಅಂಚಿಲ್ಲ. ಸ್ವಲ್ಪ ಕೇಪುಳು ರೈಲು ಬತ್ತನ ಅಲ್ಪ ಬತ್ತನ. ರೈಲು ಬರ್ತುಂಟು ಗೈಸ್, ರೈಲು ಬರ್ತುಂಟು. ಗಳಿದೆ ಕೇಪುಳು. ಮೊಗ್ಗು ಇಪ್ಪಡ ರೈಲು ಬರ್ತುಂಟು ಗೈಸ್. ರೈಲ್ ಹೋಯ್ತು ಗೈಸ್. ಆಯ್ತಾ ಕಾಯಿ ಗೈಸ್, ವ್ಲಾಗ್ ಮಾಡಿ ಅಂತ ನನ್ನ ತಂಗಿ ಜೊತೆ ಕೊಟ್ಟದ್ದು. ಅವಳು ಚಂದ ವ್ಲಾಗ್ ಮಾಡಿದ್ದಾಳೆ. 5 ನಿಮಿಷ ನಡ್ಕೊಂಡು ಹೋಗೋದೇ ಇದ್ರೆ ಬೇರೆ ಯಾವ್ದು ಸಲ ಎಲ್ಲ ಕಟ್ ಮಾಡಿ ಫೈನಲಿ ವ್ಲಾಗ್ ಅನ್ನು ಎಂಡ್ ಮಾಡ್ತಿದ್ದಾರೆ. ನನ್ನ ಚಿಕ್ಕ ಮೇಲೆ ಗಂಟೆ ಹೊಡಿತಿದ್ದಾರೆ ಮಗುವಿಗೆ ಆಟ ಆಡಿಸ್ಲಿಕ್ಕೆ ಅಂತ ನೋಡಿ ಎಲ್ಲ ಇದ್ದಾರೆ. ಸೊ ಇವತ್ತಿನ ದೀಪಾವಳಿ ಸೆಲೆಬ್ರೇಷನ್ ವ್ಲಾಗ್ ನಾಳೆ ಹೋಗ್ತದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.